ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಆಶ್ರಯದಲ್ಲಿ 6ನೇ ವರ್ಷದ ಶಿಬಿರಾರ್ಥಿಗಳಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ ಪ್ರಾಯೋಗಿಕ ಕಂಬಳವನ್ನು ಕಡಲಕೆರೆಯ ಕೋಟಿಚೆನ್ನೆಯ ಜೋಡುಕೆರೆ ಕಂಬಳ ಕೆರೆಯಲ್ಲಿ ಆಯೋಜಿಸಲಾಯಿತು. ಮೂಡುಬಿದ್ರೆಯ ಚೌಟರ ಅರಮನೆಯ ಕುಲದೀಪ ಚೌಟ ಪ್ರಾಯೋಗಿಕ ಕಂಬಳಕ್ಕೆ ಚಾಲನೆಯನ್ನ ನೀಡಿದ್ರು. ಮಾಜಿ ಸಚಿವ ಮೂಡುಬಿದ್ರೆ ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷ ಕೆ ಅಭಯಚಂದ್ರ ಜೈನ್ ಅಧ್ಯಕ್ಷತೆ ವಹಿಸಿ ಕಂಬಳ ಅಕಾಡೆಮಿಯ ಮೂಲಕ ಉತ್ತಮ ಗುಣಮಟ್ಟದ ತರಬೇತಿ ಕಳೆದ 5 ವರ್ಷಗಳಿಂದ ನೀಡುತ್ತಿರುವುದು ಕಂಬಳಕ್ಕೆ ಒಂದು ಉತ್ತಮ ಕೊಡುಗೆ. ಕಂಬಳ ಕ್ಷೇತ್ರಕ್ಕೆ ಉತ್ತಮ ಓಟಗಾರರನ್ನ ನೀಡಿ ಓಟಗಾರರ ಕೊರತೆಯನ್ನ ದೂರ ಮಾಡಲು ಗುಣಪಾಲ ಕಡಂಬ ಹಾಗೂ ಅವರ ತಂಡ ಮಾಡುತ್ತಿದೆ. ಕಡಲಕೆರೆ ಅಭಿವೃದ್ಧಿಯ ಜೊತೆಗೆ ನಾನು ಶಾಸಕನಾಗಿರುವ ವೇಳೆ ಕಂಬಳವನ್ನು ಪ್ರಾರಂಭಿಸಿದ್ದು, ಈಗ ಶಾಸಕ ಉಮಾನಾಥ್ ಕೋಟ್ಯಾನ್ ಉತ್ತಮ ರೀತಿಯಲ್ಲಿ ಅದನ್ನು ಮುಂದುವರಿಸುತ್ತಿದ್ದಾರೆ ಎಂದು ಹೇಳಿದರು. ಸರ್ಕಾರಿ ಅನುದಾನಗಳು ಎಂಗಳ MLA ಆಗಬೇಕ ಒಂದು ಪರಿವರ್ತನೆ ಆಪನಚಿನ ವ್ಯವಸ್ಥೆ. ಅದೇ ರೀತಿ ಈ ಕಂಬಳದ ಕರೆ ಕುಡ್ಲದ ಆಪನಚಿನ ಆನ ಗುಣಪಾಲ ಕಡಬೇರೆ ಕೆಪಿಕ್ ಮಾಡಿಯರೆ ಕುಡ್ಲದ ಅಂದ ಮಲ್ಪಗ ಎಂದು ಇದು ಕಡಲ್ಕೆರೆ ಅಭಿವೃದ್ಧಿ ಮಲ್ತೊಂದುಲ್ಲರ ಈಗೊಂದು 10 ಎಕರೆ ಸರ್ಕಾರದ್ದು ಜಾಗನ ರಿಸರ್ವೇಶನ್ ಮಾಡಿದರೆ 10 ಎಕರೆ ಜಾಗ ಕಂಬಳಗಿಂದ ಮೀಸಲಾತಿ ನೀವೋಡು ಪಂಪನಂಚಿನ ಒಂದು ಪಾದಕೆರೆಗೆ ಕುರ್ಬನಂಚಿನ 10 ಎಕರೆ ಜಾಗದೆ 10 ಎಕರೆ ಜಾಗ ಕಂಬಳಗಿಂದ ಮೀಸಲಾತಿ ಮಲ್ಪನಂಚಿನ ಕೆಲಸ ಹೊಸ ಶಾಸಕರಾದ ಗೊತ್ತಿರ ಉಮಾನಾಥ್ ಕೋಟೆ ಅಂದ್ರೇನ ಪರಿಕಲ್ಪನೆ ಅಬ್ಬಕ್ಕ ದೇವಿನ ಪ್ರತಿಮೆನೆ ಸ್ವಲ್ಪ ಸ್ಥಾಪನೆ ಮಲ್ಪನ ಆತಂದ್ರೆ ಸಿದ್ದರಾಮಯ್ಯನ ಸರ್ಕಾರಡು ಈ ರೆಡ್ಡಿ ನನ್ನ ತೂಪಿನ ಚಿನ್ನ ಗ್ಯಾಲರಿ ಅಲ್ಪ ಉಡುಪಿನ ಅಲ್ಪಲ ನನ್ನ ದುಂಬದ ದಿನ ಕೇಳಿ ನನಾಥ ಕೆಲಸ ಸರ್ಕಾರದ್ದು ಅವರುಂಡು. ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಾತನಾಡಿ, ಯುವ ಕಂಬಳ ಓಟಗಾರರಿಗೆ ತರಬೇತಿಯ ಜೊತೆಗೆ ಪ್ರಾಯೋಗಿಕವಾಗಿ ಕೋಣಗಳನ್ನು ಓಡಿಸಲು ಅವಕಾಶ ನೀಡಿರುವುದು ಕಂಬಳ ಅಕಾಡೆಮಿಯ ಉತ್ತಮ ನಡೆ ಎಂದು ಹೇಳಿದರು. ಅವಕಾಶ ಈ ಒಂದು ಕಾರ್ಯಕ್ರಮ ನಮ್ಮೊಟ್ಟಿಗೆ ಮಾಜಿ ಸಚಿವರು ಕಾರ್ಯಕ್ರಮ ಯಶಸ್ವಿ ಮಾಡೋದನ್ನು ಶುಭ ಹಾರೈಸಲು ಪಾತ್ರರಾಗ್ತೇವೆ. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ, ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಪೂಜಾರಿ, ಸದಸ್ಯರಾದ ಸುರೇಶ್ ಕೋಟ್ಯಾನ್, ದಿನೇಶ್ ಪೂಜಾರಿ, ಮೂಡಾಧ್ಯಕ್ಷ ಮೇಘನಾಥ್ ಶೆಟ್ಟಿ, ಬಾರಾಡಿ ಕಂಬಳದ ಸಂಘಟಕ ಜೀವಂದರ್ ಬಲ್ಲಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಲಿಯರನ್ ಸಿಕ್ವೇರಾ, ಇರುವೈಲು ಪಾಣಿಲ ಸತೀಶ್ ಚಂದ್ರ, ರಂಜಿತ್ ಪೂಜಾರಿ ತೋಡಾರು, ಆರ್ಕೆ ಭಟ್, ಕಂಬಳ ಓಟಗಾರರಾದ ಶ್ರೀನಿವಾಸ್ ಗೌಡ, ಸುರೇಶ್ ಶೆಟ್ಟಿ ಹೊಕ್ಕಾಡಿಗೋಳಿ, ಕಂಬಳ ಅಕಾಡೆಮಿಯ ಸಂಚಾಲಕ ಕೆ ಗುಣಪಾಲ ಕಡಂಬ ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. 15 ದಿನಗಳಲ್ಲಿ ವಿವಿಧ ರೀತಿಯಲ್ಲಿ ದೈಹಿಕ ಸಾಮರ್ಥ್ಯ ಹಾಗೂ ಕರಕುಶಲ ತರಬೇತಿಗಳನ್ನು ಪಡೆದ 33 ಮಂದಿ ಯುವ ಓಟಗಾರರು ಪ್ರಾಯೋಗಿಕ ಕಂಬಳದಲ್ಲಿ ಕರೆಗಿಳಿದು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ರು. ನೇಗಿಲು ಕಿರಿಯ 43 ಹಾಗೂ ಹಗ್ಗ ಕಿರಿಯ ವಿಭಾಗದಲ್ಲಿ 12 ಜೊತೆ ಕೋಣಗಳನ್ನು ಓಡಿಸುವ ಅವಕಾಶವನ್ನು ಓಟಗಾರರಿಗೆ ಕಲ್ಪಿಸಲಾಗಿತ್ತು. ಶ್ರೀ ವಿಷ್ಣುಮೂರ್ತಿ ದೇವತಾ ಮೂಡಬಿದ್ರೆ ಸುಂದರಕ್ಕೆ ಆಚಾರ್ಯನ ನಾವರದಲ್ಲಿ ಉತ್ತರಕ್ಕೆ ತೊಂದರೆ ಮಾರನಾಡು ಗುಡ್ಡದ ಮೇಲೂ SK ರಾಜಸ್ಥಾನಿ ಅಂತ ನಾವರದಲ್ಲಿ ಕೆಲಸಕ್ಕೆ ಕೆಂಪಲು ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದಿರೆ.